ಉಡುಪಿಯ ನಾಡಹಬ್ಬ ಪರ್ಯಾಯ ಮಹೋತ್ಸವಕ್ಕೆ ಜನ ಕಾತರದಿಂದ ಕಾಯುವ ಕ್ಷಣ ಬಂದಿದೆ. ಇಡೀ ಉಡುಪಿಯೇ ದೀಪಾಲಂಕಾರದಿಂದ ಕಂಗೊಳಿಸುತ್ತಿದ್ದು, ಆಕರ್ಷಕ ಕಮಾನು, ಗೂಡುದೀಪ, ಬಟ್ಟೆಯ ಬ್ಯಾನರುಗಳಿಂದ ಅಲಂಕೃತಗೊಂಡ ಕೃಷ್ಣನ ನಗರಿ ಕಣ್ಮನ ಸೆಳೆಯುತ್ತಿದೆ. ಅದಮಾರು ಮಠದ ಕಿರಿಯ ಶ್ರೀ ಈಶತೀರ್ಥ ಶ್ರೀಪಾದರ ಮೊದಲ ಪರ್ಯಾಯಕ್ಕೆ ಇಡೀ ಉಡುಪಿಯ ನಗರವೇ ಅಲಂಕೃತಗೊಂಡು ಸಜ್ಜಾಗಿದೆ. ನಗರದ ಜೋಡುಕಟ್ಟೆಯಿಂದ ಹಿಡಿದು ಕೃಷ್ಣ ಮಠದವರೆಗೆ ಬೃಹತ್ ಕಮಾನು ಅಳವಡಿಸಲಾಗಿದ್ದು, ಏಕಪ್ರಚಾರದ ಬ್ಯಾನರ್ ಹಾಗೂ ಗೂಡು ದೀಪಗಳು ಗಮನ ಸೆಳೆಯುತ್ತಿದೆ. ರಾತ್ರಿಯ ಹೊತ್ತು ವಿದ್ಯುತ್ ದೀಪಗಳಿಂದ ಅಲಂಕೃತವಾದ ನಗರ ಉಡುಪಿಯ ಕೃಷ್ಣನ ನಾಡಿನ ವೈಭವವನ್ನು ಹೆಚ್ಚಿಸುತ್ತಿದೆ. ಕ್ಕೂ ಅಧಿಕ ಗೂಡು ದೀಪಗಳಿಂದ ಉಡುಪಿ ನಗರ ಅಲಂಕೃತವಾಗಿದೆ. ಜೋಡುಕಟ್ಟೆಯಿಂದ ರಥಬೀದಿಯವರೆಗೆ ಪರ್ಯಾಯ ಮೆರವಣಿಗೆ ಸಂಚಾರ ಮಾರ್ಗದಲ್ಲಿ ವಿದ್ಯುತ್ ದೀಪಾಲಂಕಾರ ಕಣ್ಮನ ಸೆಳೆಯುತ್ತಿದೆ. ಪರ್ಯಾಯ ಮೆರವಣಿಗೆ ಜೋಡುಕಟ್ಟೆಯಿಂದ ಕೋರ್ಟ್ ರಸ್ತೆ, ಕಲ್ಪನಾ ಸರ್ಕಲ್, ತೆಂಕಪೇಟೆ ಮಾರ್ಗವಾಗಿ ರಥಬೀದಿ ತಲುಪಲಿದ್ದು, ಈ ಹಿನ್ನೆಲೆಯಲ್ಲಿ ರಸ್ತೆಯನ್ನು ಸಂಪೂರ್ಣ ಡಾಂಬರೀಕರಣ ಮಾಡಲಾಗಿದ್ದು, ರಥಬೀದಿಯ ಸುತ್ತಲೂ ಬಣ್ಣ ಬಣ್ಣದ ಲೈಟ್ಗಳಿಂದ ಅಲಂಕಾರ ಮಾಡಲಾಗಿದೆ. ಕಾಪುದಂಡ ತೀರ್ಥದಲ್ಲಿ 1:20ಕ್ಕೆ ಪವಿತ್ರ ಸ್ನಾನ ಮುಗಿಸಿದ ಬಳಿಕ ಈಶಪ್ರಿಯ ತೀರ್ಥ ಶ್ರೀಪಾದರು 1:50ಕ್ಕೆ ಜೋಡುಕಟ್ಟೆಗೆ ಆಗಮಿಸಿ ಮಂಟಪದ ಪಟ್ಟದ ದೇವರಿಗೆ ಪೂಜೆ ನಡೆಸಲಿದ್ದಾರೆ. ನಂತರ ಭವ್ಯ ಮೆರವಣಿಗೆ ಆರಂಭಗೊಳ್ಳಲಿದೆ. ಈ ಬಾರಿ ಮೆರವಣಿಗೆಯಲ್ಲಿ ಶ್ರೀಗಳ ಕೋರಿಕೆಯಂತೆ ಬದಲಾವಣೆಯಾಗಿದೆ. ಮೊದಲಿಗೆ ಬಿರುದಾವಳಿ, ಜಾನಪದ ತಂಡಗಳ ಕಾಲ್ನಡಿಗೆಯ ಮೆರವಣಿಗೆ ಬಳಿಕ ಪರ್ಯಾಯ ಶ್ರೀಗಳು ಸಾಂಪ್ರದಾಯಿಕ ಮೇನೆಯಲ್ಲಿ ಮಾನವ ಪಲ್ಲಕ್ಕಿ ಸಾಗಲಿದ್ದು, ನಂತರ ಮಠಾಧೀಶರು ಸಾಗಿ ಬರಲಿದ್ದಾರೆ. ಅದಮಾರು ಕಿರಿಯ ಶ್ರೀಗಳು 5:57ಕ್ಕೆ ಪಲಿಮಾರು ಶ್ರೀಗಳಿಂದ ಅಕ್ಷಯ ಪಾತ್ರೆ ಸ್ವೀಕಾರ ಹಾಗೂ ಸರ್ವಜ್ಞ ಪೀಠಾರೋಹಣ ಮಾಡಲಿದ್ದಾರೆ. 10 ಗಂಟೆಗೆ ಮಹಾಪೂಜೆ ನೆರವೇರಿಸಲಿದ್ದು, ಈ ಬಾರಿಯ ಪರ್ಯಾಯ ದರ್ಬಾರ್ ಸಭೆಯನ್ನು ಮಧ್ಯಾಹ್ನ 2:30ಕ್ಕೆ ನಡೆಸಲು ನಿರ್ಧರಿಸಲಾಗಿದ್ದು, ರಾಜಾಂಗಣದಲ್ಲಿ ಈ ದರ್ಬಾರ್ ಸಭೆ ನಡೆಯಲಿದೆ. ಸ್ವಾಮಿಗಳು ರಥಬೀದಿಗೆ ಬಂದು ಕೃಷ್ಣ ದರ್ಶನ ಮಾಡಿ ಕಣ್ಣಕನ ಕಿಂಡಿಯಲ್ಲಿ ಅನಂತರ ಚಂದ್ರೇಶ್ವರ ಅನಂತೇಶ್ವರಕ್ಕೆ ಹೋಗಿ ಅಲ್ಲಿಂದ ಕೃಷ್ಣ ಮಠದಲ್ಲಿ ಅಕ್ಷಯ ಪಾತ್ರೆಯನ್ನು ಹಸ್ತಾಂತರ ಮಾಡುವಂಥ ಕಾರ್ಯಕ್ರಮ. ಅದರ ನಂತರ 5:57 ಪರ್ಯಾಯ ಪೀಠವನ್ನು ಅಲಂಕರಿಸಲಿದ್ದಾರೆ ಶ್ರೀ ಈಶಪ್ರಿಯ ತೀರ್ಥ ಶ್ರೀಪಾದರು. ಅದರ ನಂತರ 6 ಗಂಟೆಗೆ ಗಂಧ್ಯೋಪಚಾರಗಳು ಬಡಗು ಮಳಿಗೆಯಲ್ಲಿ ನಡೆಯಲಿಕ್ಕಿದೆ. ಹಿಂದೆ ನಡೆಯುತ್ತಿದ್ದ ಪರ್ಯಾಯ ದರ್ಬಾರು ಬದಲಾದ ಸಮಯದಲ್ಲಿ ಮಧ್ಯಾಹ್ನ 2:30ಕ್ಕೆ ನಡೀತದೆ. ಅದರಲ್ಲಿ ವಿವಿಧ ಮಠಾಧೀಶರು ಇಂದಿನ ಸ್ವಾಮಿಗಳ ಪೋಷಾಕಿನಲ್ಲೇ ಬಂದು ಆ ದರ್ಬಾರ್ ಸಭೆಯಲ್ಲಿ ಉಪಸ್ಥಿತರಿರಬೇಕು ಅಂತ ನಾವು ಮನವಿ ಮಾಡಿದ್ದೇವೆ. ಅದರ ಪ್ರಕಾರ ಸ್ವಾಮಿಗಳು ಬರಲಿಕ್ಕಿದ್ದಾರೆ. ಅಲ್ಲಿ ಸ್ವಾಮಿಗಳನ್ನು ಪರ್ಯಾಯ ಸ್ವಾಮಿಗಳು ಎದುರುಗೊಂಡು ಪರ್ಯಾಯ ದರ್ಬಾರಲ್ಲಿ ಕೂರಿಸಿ ಪರ್ಯಾಯ ದರ್ಬಾರು ಕಾರ್ಯಕ್ರಮ ನಡೀತದೆ. ಕೃಷ್ಣ ಮಠದಲ್ಲಿ ನಡೆಯುವ ಅದಮಾರು ಮಠಾಧೀಶರ ಶ್ರೀ ಈಶಪ್ರಿಯ ತೀರ್ಥ ಶ್ರೀಪಾದರ ಪರ್ಯಾಯ ಉತ್ಸವಕ್ಕೆ ಜಿಲ್ಲೆ ಮತ್ತು ಹೊರ ಜಿಲ್ಲೆಗಳಿಂದ ಲಕ್ಷಕ್ಕೂ ಮಿಕ್ಕಿ ಭಕ್ತಾದಿಗಳು ಭಾಗವಹಿಸಲಿದ್ದು, ಕಾರ್ಯಕ್ರಮಕ್ಕೆ ಕೇಂದ್ರ ಮಂತ್ರಿಗಳ ಜಿಲ್ಲಾ ಭೇಟಿಯ ಹಿನ್ನೆಲೆಯಲ್ಲಿ ಜಿಲ್ಲೆಯ ಸೂಕ್ಷ್ಮತೆಯನ್ನು ಕಂಡು ಮುಂಜಾಗ್ರತೆಗಾಗಿ ಬಂದೋಬಸ್ತ್ ಕರ್ತವ್ಯಕ್ಕೆ ಎಸ್ಪಿ, ಅಡಿಷನಲ್ ಎಸ್ಪಿ, 8 ಡಿವೈಎಸ್ಪಿ, 23 ಪೊಲೀಸ್ ನಿರೀಕ್ಷಕರು, 65 ಪಿಎಸ್ಐ, 193 ಎಎಸ್ಐ, 289 ಹೆಚ್ಸಿ ಹಾಗೂ 530 ಪೊಲೀಸ್ ಕಾನ್ಸ್ಟೇಬಲ್ಗಳನ್ನು, ಒಟ್ಟು 1110 ಅಧಿಕಾರಿ ಸಿಬ್ಬಂದಿಯವರನ್ನು ಹಾಗೂ 300 ಗೃಹ ರಕ್ಷಕ ಸಿಬ್ಬಂದಿಯವರನ್ನು ಸಹ ಕರ್ತವ್ಯಕ್ಕೆ ನಿಯೋಜಿಸಿಕೊಳ್ಳಲಾಗಿದೆ. ಅಲ್ಲದೆ 4 ಕೆಎಸ್ಆರ್ಪಿ, 10 ಡಿಎಆರ್, 5 ವಿಧ್ವಂಸಕ ಕೃತ್ಯ ಪತ್ತೆ ತಂಡವನ್ನು ಕರ್ತವ್ಯಕ್ಕೆ ನಿಯೋಜಿಸಲಾಗಿದೆ. ಶ್ರೀಕೃಷ್ಣ ಮಠದ ಸುತ್ತಮುತ್ತ ಕಣ್ಗಾವಲಿಗೆ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ಸಾರ್ವಜನಿಕರ ಮಾಹಿತಿಗಾಗಿ ಕೃಷ್ಣ ಮಠದ ವಟಾರ ಮತ್ತು ಸರ್ವಿಸ್ ಬಸ್ ನಿಲ್ದಾಣದ ಬಳಿ ಹೊರ ಠಾಣೆಗಳನ್ನು ತೆರೆಯಲಾಗಿದೆ. ಒಟ್ಟು ನಗರದ 4 ಆಯಕಟ್ಟಿನ ಸ್ಥಳಗಳಲ್ಲಿ ಚೆಕ್ ಪೋಸ್ಟ್ಗಳನ್ನು ತೆರೆದು ದಿನದ 24 ಗಂಟೆಯೂ ಸೂಕ್ತ ಕಣ್ಗಾವಲು ವ್ಯವಸ್ಥೆ ಮಾಡಲಾಗಿದೆ. ಡ್ರೋನ್ಗಳ ಹಾರಾಟವನ್ನು ನಿಷೇಧಿಸಲಾಗಿದೆ.
ಭಕ್ತಾದಿಗಳಿಗೆ ಯಾವುದೇ ಥರದ ತೊಂದರೆ ಆಗದ ರೀತಿಯಲ್ಲಿ, ಅದೇ ರೀತಿಯಾಗಿ ಈ ಒಂದು ಉತ್ಸವವನ್ನು ಶಾಂತಿಯುತವಾಗಿ ಸಂತೋಷದಲ್ಲಿ ಆಚರಿಸುವ ನಿಟ್ಟಿನಲ್ಲಿ ಸುಮಾರು 2 SP ದರ್ಜೆಯ ಅಧಿಕಾರಿಗಳು, 8 DYSP ಮತ್ತು 23 ಇನ್ಸ್ಪೆಕ್ಟರ್, 65 ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್ ಹಾಗೂ ಸುಮಾರು 1100 ಇತರೆ ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜಿಸಲಾಗಿದೆ ಹಾಗೂ 300 ಹೋಮ್ ಗಾರ್ಡ್ಸ್ಗಳನ್ನು ಕೂಡ ನಿಯೋಜಿಸಲಾಗಿದೆ. ಅಷ್ಟೇ ಅಲ್ಲದೆ ಸುಮಾರು ಹೆಚ್ಚಿನ ಭದ್ರತೆಗಾಗಿ 75 CCTV ಕ್ಯಾಮರಾಗಳನ್ನು ಹಾಗೂ 7 ವಾಚ್ ಟವರ್ಗಳನ್ನು ಕೂಡ ನಿರ್ಮಿಸಲಾಗಿದೆ. ಅಷ್ಟೇ ಅಲ್ಲದೆ ಜನಸಾಮಾನ್ಯರಿಗೆ ಕೂಡಲೇ ಪೊಲೀಸರಿಗೆ ಯಾವುದೇ ಮಾಹಿತಿಯನ್ನು ನೀಡುವ ಅವಶ್ಯಕತೆ ಇದ್ದಲ್ಲಿ 3 ಹೆಚ್ಚಿನ ಪೊಲೀಸ್ ಹೊರಟಾಣೆಗಳನ್ನು ನಿರ್ಮಿಸಲಾಗಿದೆ. ಒಟ್ಟಿನಲ್ಲಿ ಪರ್ಯಾಯ ಮಹೋತ್ಸವಕ್ಕೆ ಉಡುಪಿ ನಗರ ಸಜ್ಜುಗೊಂಡಿದ್ದು 2 ವರ್ಷಕ್ಕೊಮ್ಮೆ ಬರುವ ಈ ಪರ್ಯಾಯದ ಅದ್ಭುತ ಕ್ಷಣವನ್ನು ಕಣ್ತುಂಬಿಕೊಳ್ಳಲು ಉಡುಪಿಯ ಜನರು ನಿದ್ದೆ ಬಿಟ್ಟು ಕಾತುರದಿಂದ ಕಾಯುತ್ತಿದ್ದಾರೆ. ಉಡುಪಿ ಮಾತ್ರವಲ್ಲದೆ ದೇಶ ವಿದೇಶಗಳಿಂದಲೂ ಈ ಪರ್ಯಾಯಕ್ಕೆ ಭಕ್ತಾದಿಗಳು ಆಗಮಿಸುವುದು ವಿಶೇಷವಾಗಿದೆ. ಪಲ್ಲವಿ ಸಂತೋಷ್, V4 News 24/7 ಉಡುಪಿ.